ಉದ್ದೇಶವನ್ನೆಲ್ಲ ದೇವರು ಈಡೇರಿಸಿಕೊಳ್ಬೇಕು. ಯಾಕಂತ ಹೇಳಿದ್ರೆ ಮಹಾಪೂಜಾದ ನಂತರ ದೇವ ಪ್ರಸನ್ನ ಕಾಲ ಅಂತಾರೆ. ದೇವರೆಲ್ಲ ಸಂತೋಷದಲ್ಲಿರುವಂತಹ ಸಮಯ. ಆ ಸಮಯದಲ್ಲಿ ನಾವು ಮನಸ್ಸಿನ ಉದ್ದೇಶವನ್ನೆಲ್ಲ ದೇವರು ಹೇಳಿದರೆ ನಮಗೆ ಬರ್ತಕ್ಕಂತಹ ವಿವಿಧ ರೀತಿಯ ದತ್ತಾಟನೆಗಳನ್ನೆಲ್ಲ ದೇವರು ಪರಿಹಾರ ಮಾಡ್ತಾರೆ. ಒಳ್ಳೆಯ ಸಮಯದಲ್ಲಿ ದೇವರು ಬೇಕಾದ ಹಾಗೆ ಯಶಸ್ಸನ್ನು ದೇವರು ಅನುಗ್ರಹ ಮಾಡಿಕೊಟ್ಟು ನಿಮ್ಮ ಮನಸ್ಸಿನ ಉದ್ದೇಶವನ್ನೆಲ್ಲ ಕ್ಷೇತ್ರಾಧಿಪತಿಯಾದಂತಹ ಮಂಜುನಾಥ ದೇವರು ಈಡೇರಿಸಿಕೊಟ್ಟು ಸಕಲ ಸೌಭಾಗ್ಯವನ್ನು ದೇವರ ಅನುಗ್ರಹ ಮಾಡಿ ಸದಾಕಾಲ ರಕ್ಷಣೆ ಮಾಡಿ ಕಾಪಾಡುವ ಭಾರ ಮಂಜುನಾಥನ ಪಾದಾರ್ಥಕ್ಕೆ ಇಷ್ಟಾರ್ಥಾಭಿವೃದ್ಧಿರಸ್ತು. ಮಂಜುನಾಥೇಶ್ವರ ಪೂರ್ಣ ಅನುಗ್ರಹ ಬೇಕಾದ ಮಾಡಿಕೊಂಡು ಸದಾಕಾಲ ರಕ್ಷಣೆ ಮಾಡಿ ದೀರ್ಘನಾಯು ಪೂರ್ಣ ಅನುಗ್ರಹ. ಒಂದು ತಟ್ಟೆ ಪಳ್ಳೆ ಅಣ್ಣ ಸದಾಕಾಲ ಮಾಡಿ ಕಾಪಾಡುವ ಮಂಜುನಾಥನ ಪಾದ